ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಸೋಮೇಶ್ವರ ಪುರಸಭಾ ವ್ಯಾಪ್ತಿಡು ಜನಕಲು ಪಿದಾಯಿ ಬನ್ನಗ ಕಡ್ಡಾಯವಾದ ಮಾಸ್ಕ್ ಪಾಡುಡು ಪಿದಾಯಿ ಸಾರ್ವಜನಿಕ ಪ್ರದೇಶಲೆಡು ಒಲ್ಪ ಪಂಡ ಅಲ್ಪ ಒಟ್ಟಾರೆಯಾದ ಉಬ್ಬೆರ ಬಲ್ಲಿ ಇಂದಕ್ಕೆ ತತ್ತಂಡ ದಂಡ ಪಾಡೋ ಪಂಡದ ಸೋಮೇಶ್ವರ ಪುರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಜನಕಲಿಗೆ ಎಚ್ಚರಿಕೆದ ಸಂದೇಶ ಕೊಡ್ತಾರೆ. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಕೋವಿಡ್-19 ಅನ್ವಯ ಲಾಕ್ಡೌನ್ ಸಡಿಲಿಕೆಯಾಗಿ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸತಕ್ಕದ್ದು. ವ್ಯಾಪಾರಸ್ಥರು ತಮ್ಮ ಅಂಗಡಿಯ ಮುಂದೆ ಮಾಸ್ಕ್ ಕಡ್ಡಾಯ ಎಂಬ ಬೋರ್ಡನ್ನು ಅಳವಡಿಸುವುದು ಮತ್ತು ಕಡ್ಡಾಯವಾಗಿ ತಮ್ಮ ಅಂಗಡಿಗಳ ಮುಂದೆ 1 ಮೀಟರ್ ಅಂತರವನ್ನು ಗುರುತು ಹಾಕಿ ವ್ಯಾಪಾರ ಮಾಡತಕ್ಕದ್ದು. ಈ ಬಗ್ಗೆ ನಾವು ಈಗಾಗಲೇ ಮೈಕ್ ಅನೌನ್ಸ್ಮೆಂಟ್ ಹಾಗೂ ಪೇಪರ್ ಹಾಗೆ ಸ್ಥಳಗಳ ಮಾಹಿತಿಯನ್ನು ಸಾರ್ವಜನಿಕರಿಗೆ ಕೂಡ ನೀಡಿದ್ದೇವೆ. ಇಂದು ಬೆಳಿಗ್ಗೆ ನಾವು ಸುಮಾರು 4-5 ಅಂಗಡಿಗಳನ್ನು ಭೇಟಿ ಮಾಡಿ ಅಲ್ಲಿ ಮಾಸ್ಕ್ ಧರಿಸದೇ ಇದ್ದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಫೈನನ್ನು ಕೂಡ ಹಾಕಿರ್ತೇವೆ. ಹಾಗೆಯೇ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಂಥದ್ದು ಕೂಡ ನಿಷೇಧ. ಈ ಬಗ್ಗೆ ಯಾರಾದರೂ ಅಂಥವರು ಕಂಡು ಬಂದರೆ ಇನ್ನು ಮುಂದೆ ನಾವು ₹500 ಫೈನನ್ನು ಹಾಕಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಎಲ್ಲ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಸಾರ್ವಜನಿಕರು, ಅಂಗಡಿ ಮಾಲೀಕರು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ.